ಕಾರ್ಯಕ್ರಮ. ಇದನ್ನು ಯೋಗಿ ಸರ್ ಮತ್ತು ವಸಂತ್ ಸರ್ ಅವರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶೈಕ್ಷಣಿಕ ವರ್ಷದ ಶಾಲಾ ಸರಕಾರ ಅಸ್ತಿತ್ವಕ್ಕೆ ಬಂದಿದೆ. ಈಗಾಗಲೇ ಚುನಾವಣೆಗಳು ನಡೆದು ಎಲ್ಲ ರೀತಿಯ ಶಾಲಾ ನಾಯಕ, ನಾಯಕಿ ಮತ್ತೆಲ್ಲ ಮಂತ್ರಿಗಳನ್ನು ನಾವು ಆಯ್ಕೆ ಮಾಡಿದ್ದೇವೆ. ಈ ದಿನ ಶಾಲಾ ಸರಕಾರ ಅಸ್ತಿತ್ವಕ್ಕೆ ಬಂದ ಈ ದಿವಸ ಪ್ರತಿಜ್ಞಾ ಸ್ವೀಕಾರ ಕಾರ್ಯಕ್ರಮವನ್ನು ನಡೆಸಲಿಕ್ಕಿದ್ದೇವೆ. ನಾವು ಕಳೆದ ಶನಿವಾರ ಎಲ್ಲ ರೀತಿಯ ನಮ್ಮ ಶಾಲೆಗಳಿರುವಂಥ ಎಲ್ಲ ರೀತಿಯ ಸಂಘಗಳ ಉದ್ಘಾಟನೆಯನ್ನು ಮಾಡಿ ಪ್ರಥಮ ಬಾರಿಗೆ ನಾವೀಗ ಶಾಲಾ ಸರಕಾರವನ್ನು ಅಸ್ತಿತ್ವಕ್ಕೆ ತರ್ತಾ ಇದ್ದೇವೆ, ಚಾಲ್ತಿಗೆ ತರ್ತಾ ಇದ್ದೇವೆ. ಈ ಮೂಲಕ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ಪ್ರಜಾಪ್ರಭುತ್ವ ಪದ್ಧತಿಯ ಬಗ್ಗೆ, ನಾಯಕತ್ವ ಗುಣದ ಬಗ್ಗೆ, ವ್ಯಕ್ತಿತ್ವ ವಿಕಸನ ಹೇಗೆ ಆಗಬೇಕು, ಸ್ವಾವಲಂಬನೆ ಬದುಕನ್ನು ಹೇಗೆ ಕಟ್ಟಿಕೊಳ್ಳಬೇಕು, ಹೀಗೆ ಎಲ್ಲ ರೀತಿಯ ಎಲ್ಲ ಮಜಲುಗಳ ಬಗ್ಗೆ ನಾವಿಲ್ಲಿ ಕಲೀಲಿಕ್ಕೆ ತುಂಬ ಇದೆ. ಸಾಮಾನ್ಯವಾಗಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂಬ ಮಾತಿನಂತೆ ಶಾಲಾ ಸರಕಾರದಲ್ಲಿ ಸಾಮಾನ್ಯವಾಗಿ ನಾವು ಆಯ್ಕೆಯಾದಂತಹ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು ಹೇಗೆ ನಮ್ಮ ಪರವಾಗಿ ಅಲ್ಲಿ ಧ್ವನಿ ಎತ್ತುತ್ತಾರೆ ಸದನದಲ್ಲಿ ಎಂಬುದನ್ನು ನಾವು ಮಾಧ್ಯಮಗಳ ಮೂಲಕ ನೋಡಿದ್ದೇವೆ. ವಿದ್ಯಾರ್ಥಿಗಳಿಗೆ ಅವುಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡುವ ಸಲುವಾಗಿ ಪ್ರತಿ ಶಾಲೆಯಲ್ಲಿ ಕೂಡ ಶಾಲಾ ಸರಕಾರವನ್ನು ನಾವು ನಡೆಸಿಕೊಂಡು ಬಂದಿದ್ದೇವೆ. ಅದೇ ಪ್ರಕಾರ ಇಂದು ಪ್ರತಿಜ್ಞಾ ಸ್ವೀಕಾರ ಕಾರ್ಯಕ್ರಮದಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೆ. ಶಾಲೆಯ ಮುಖ್ಯೋಪಾಧ್ಯಾಯಿನಿಯವರು ಶಾಲಾ ಸರಕಾರದ ರಾಜ್ಯಪಾಲರಾಗಿರುತ್ತಾರೆ. ಅಧಿವೇಶನ ನಡೆಯುವಾಗ ಎರಡೂ ಸದನಗಳು ಸಾಮಾನ್ಯವಾಗಿ ಶಾಲೆಯಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳಿರ್ತದೆ. ಆಡಳಿತ ಪಕ್ಷದವರು ಸರಿಯಾದ ರೀತಿಯಲ್ಲಿ ಕೆಲಸ ನಿರ್ವಹಿಸಲಿಕ್ಕೆ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ವಿರೋಧ ಪಕ್ಷದ ನಾಯಕಿ ಮತ್ತು ಸದಸ್ಯರು ಮಾಡ್ತಾರೆ. ಆ ಒಂದು ವ್ಯವಸ್ಥೆ ನಾವು ಇಲ್ಲಿ ಮಾಡಿಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ನಾವು ಒಂದು ರೀತಿಯ ಆತ್ಮವಿಶ್ವಾಸವನ್ನು ಹೇಗೆ ಬೆಳೆಸಿಕೊಳ್ಳಬೇಕು, ನಾವು ಮುಂದಿನ ನಾಯಕರಾಗಬೇಕಾದ್ರೆ ಹೇಗೆ ಆಗಬೇಕು, ಎಲ್ಲ ಒಂದು ಶಿಸ್ತು, ಮಾರ್ಗದರ್ಶನ ಎಲ್ಲವೂ ನಾವಿಲ್ಲಿ ಪಡ್ಕೊಳ್ಳಿಕ್ಕೆ ನಮಗೆ ಒಳ್ಳೆಯ ಅವಕಾಶ ಸಿಗ್ತಾ ಇದೆ. ಆ ದೃಷ್ಟಿಯಿಂದ ಇಂದು ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ಮೊದಲನೇದಾಗಿ ಈ ಒಂದು ಪ್ರತಿಜ್ಞಾ ಸ್ವೀಕಾರ ಕಾರ್ಯಕ್ರಮದಲ್ಲಿ ರಾಜ್ಯಪಾಲರು ನೂತನವಾಗಿ ಆಯ್ಕೆಯಾದಂತಹ ಶಾಲಾ ನಾಯಕ ಮತ್ತು ನಾಯಕಿಗೆ ಪ್ರತಿಜ್ಞಾ ಸ್ವೀಕಾರವನ್ನು ಬೋಧಿಸಲಿಕ್ಕಿದ್ದಾರೆ. ತದನಂತರ ಸಭಾಧ್ಯಕ್ಷರು ಉಳಿದಂತೆ ಎಲ್ಲ ಮಂತ್ರಿಗಳಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸಲಿಕ್ಕಿದ್ದಾರೆ. ತದನಂತರ ರಾಜ್ಯಪಾಲರು ಸಭೆಯನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಶಾಲಾ ನಾಯಕಿಯಾಗಿ ಶ್ರದ್ಧಾ, ಉಪನಾಯಕನಾಗಿ ನಸೀಮುಲ್, 10ನೇ ಆಂಗ್ಲ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಎದುರು ಬಂದು ಕೈಯನ್ನು ಮುಂದೆ ಚಾಚಿ. ನಾನು ಶಾಲಾ ಸರಕಾರದ ಡ್ಯಾಶ್ ಮಂತ್ರಿಯಾಗಿ ಚುನಾಯಿತನಾಗಿದ್ದು ಕಾನೂನು ಮೂಲಕ ಸ್ಥಾಪಿತವಾದ ಶಾಲಾ ಸಂವಿಧಾನಕ್ಕೆ ಸತ್ಯ, ಶ್ರದ್ಧೆ ಹಾಗೂ ನಿಷ್ಠೆಯನ್ನು ಹೊಂದಿರುತ್ತೇನೆಂದು ಈ ಮೂಲಕ ನಮ್ಮ ಶಾಲೆಯ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು
ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಪ್ರಮಾಣ ಮಾಡುತ್ತೇನೆ. ಎಲ್ಲ ಮಂತ್ರಿಗಳು ತಮ್ಮ ಒಂದು ಹುದ್ದೆಯನ್ನು ಹೇಳಬೇಕು ಮತ್ತೆ ಹೆಸರು ಹೇಳಬೇಕು. ಅಂತಹ ಚರಿಷ್ಮಾ 10ನೇ ಆಂಗ್ಲ ಮಾಧ್ಯಮ, ಪ್ರಿಯಾಂಕ 9ನೇ ಕನ್ನಡ ಮಾಧ್ಯಮ, ಹಸೀನ್ ಬೇಗಂ 10 ಕನ್ನಡ ಮಾಧ್ಯಮ, ಕೃಷ್ 9th ಇಂಗ್ಲಿಷ್ ಮೀಡಿಯಂ, ತೃಷಾ 10th ಇಂಗ್ಲಿಷ್ ಮೀಡಿಯಂ. ಕೈಯನ್ನು ಮುಂದಕ್ಕೆ ಚಾಚಿ. ಮೊದಲಿಗೆ ನಿಮ್ಮ ಹೆಸರು ಮತ್ತು ಹುದ್ದೆಯನ್ನು ಹೇಳಿ. ಡ್ಯಾಶ್ ಎಂಬ ಹೆಸರಿನವನಾದ ನಾನು ಶಾಲಾ ಸರ್ಕಾರದ ಡ್ಯಾಶ್ ಮಂತ್ರಿಯಾಗಿ ಚುನಾಯಿತನಾಗಿದ್ದು ಕಾನೂನು ಮೂಲಕ ಸ್ಥಾಪಿತವಾದ ಶಾಲಾ ಸಂವಿಧಾನಕ್ಕೆ ಸತ್ಯ, ಶ್ರದ್ಧೆ ಹಾಗೂ ನಿಷ್ಠೆಯನ್ನು ಹೊಂದಿರುತ್ತೇನೆಂದು ಆ ಮೂಲಕ ನಮ್ಮ ಶಾಲೆಯ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಪ್ರಮಾಣ ಮಾಡುತ್ತೇನೆ. ಚರಿಷ್ಮಾ, ಪ್ರಿಯಾಂಕ, ಹಸೀನ್ ಬೇಗಂ, ಕೃಷ್, ತೃಷಾ ವೇದಿಕೆ ಬಂದು ಶುಚಿತ್ವ ಮಂತ್ರಿಯಾಗಿ ಆಯ್ಕೆಯಾಗಿರುವಂತಹ ಫೈಸಲ್ 10 ಕನ್ನಡ ಮಾಧ್ಯಮ, ಭ್ರಾಮರಿ 9th ಇಂಗ್ಲಿಷ್ ಮೀಡಿಯಂ, ರಂಜಿ 9th ಕನ್ನಡ ಮೀಡಿಯಂ, ಫಿದಾ 9th ಕನ್ನಡ ಮೀಡಿಯಂ. ಡ್ಯಾಶ್ ಎಂಬ ಹೆಸರಿನವನಾದ ನಾನು ಶಾಲಾ ಸರ್ಕಾರದ ಶುಚಿತ್ವ ಮಂತ್ರಿಯಾಗಿ ಚುನಾಯಿತನಾಗಿದ್ದು ಕಾನೂನು ಮೂಲಕ ಸ್ಥಾಪಿತವಾದ ಶಾಲಾ ಸಂವಿಧಾನಕ್ಕೆ ಸತ್ಯ, ಶ್ರದ್ಧೆ ಹಾಗೂ ನಿಷ್ಠೆಯನ್ನು ಹೊಂದಿರುತ್ತೇನೆಂದು ಆ ಮೂಲಕ ನಮ್ಮ ಶಾಲೆಯ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಪ್ರಮಾಣ ಮಾಡುತ್ತೇನೆ. ಶ್ರೀದೇವಿ 10ನೇ ಕನ್ನಡ ಮಾಧ್ಯಮ, ತನ್ಮಯಿ 10th ಇಂಗ್ಲಿಷ್ ಮೀಡಿಯಂ, ತನ್ವಿ 10th ಇಂಗ್ಲಿಷ್ ಮೀಡಿಯಂ, ಧೃತಿ 9th ಇಂಗ್ಲಿಷ್ ಮೀಡಿಯಂ, ಶ್ರಾವ್ಯ 10th ಇಂಗ್ಲಿಷ್ ಮೀಡಿಯಂ. ಶಾಲಾ ಸರ್ಕಾರದ ಸಾಂಸ್ಕೃತಿಕ ಮಂತ್ರಿಯಾಗಿ ಚುನಾಯಿತನಾಗಿದ್ದು ಕಾನೂನು ಮೂಲಕ ಸ್ಥಾಪಿತವಾದ ಶಾಲಾ ಸಂವಿಧಾನಕ್ಕೆ ಸತ್ಯ, ಶ್ರದ್ಧೆ ಹಾಗೂ ನಿಷ್ಠೆಯನ್ನು ಹೊಂದಿರುತ್ತೇನೆಂದು ಆ ಮೂಲಕ ನಮ್ಮ ಶಾಲೆಯ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಪ್ರಮಾಣ ಮಾಡುತ್ತೇನೆ. ವಾರ್ತಾ ಮಂತ್ರಿಯಾಗಿ ಆಯ್ಕೆಯಾಗಿರುವಂತಹ ವೈಷ್ಣವಿ 10th ಕನ್ನಡ ಮೀಡಿಯಂ, ಧನ್ಯ ಶಾಲಾ ಸರ್ಕಾರದ ವಾರ್ತಾ ಮಂತ್ರಿಯಾಗಿ ಚುನಾಯಿತನಾಗಿದ್ದು ಕಾನೂನು ಮೂಲಕ ಸ್ಥಾಪಿತವಾದ ಶಾಲಾ ಸಂವಿಧಾನಕ್ಕೆ ಸತ್ಯ, ಶ್ರದ್ಧೆ ಹಾಗೂ ನಿಷ್ಠೆಯನ್ನು ಹೊಂದಿರುತ್ತೇನೆಂದು ಆ ಮೂಲಕ
ನಮ್ಮ ಶಾಲೆಯ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಪ್ರಮಾಣ ಮಾಡುತ್ತೇನೆ ಎಂಬ ಹೆಸರಿನವನಾದ ನಾನು ಶಾಲಾ ಸರಕಾರದ ಆರೋಗ್ಯ ಮಂತ್ರಿಯಾಗಿ ಚುನಾಯಿತನಾಗಿದ್ದು ಕಾನೂನು ಮೂಲಕ ಸ್ಥಾಪಿತವಾದ ಶಾಲಾ ಸಂವಿಧಾನಕ್ಕೆ ಸತ್ಯ ಶ್ರದ್ಧೆ ಹಾಗೂ ನಿಷ್ಠೆಯನ್ನು ಹೊಂದಿರುತ್ತೇನೆಂದು ಆ ಮೂಲಕ ನಮ್ಮ ಶಾಲೆಯ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಪ್ರಮಾಣ ಮಾಡುತ್ತೇನೆ. ಕೃಷಿ ಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಂಥವರು ಹಾಫಿಲ್ 10th ಕನ್ನಡ ಮೀಡಿಯಂ, ಜನೀಶಾ 9th ಕನ್ನಡ ಮೀಡಿಯಂ, ಬ್ರಿಜೇಶ್ 9th ಕನ್ನಡ ಮೀಡಿಯಂ, ಕಾವ್ಯಶ್ರೀ 9th ಕನ್ನಡ ಮೀಡಿಯಂ. ಎಂಬ ಹೆಸರಿನವನಾದ ನಾನು ಶಾಲಾ ಸರಕಾರದ ಕೃಷಿ ಮಂತ್ರಿಯಾಗಿ ಚುನಾಯಿತನಾಗಿದ್ದು ಕಾನೂನು ಮೂಲಕ ಸ್ಥಾಪಿತವಾದ ಶಾಲಾ ಸಂವಿಧಾನಕ್ಕೆ ಸತ್ಯ ಶ್ರದ್ಧೆ ಹಾಗೂ ನಿಷ್ಠೆಯನ್ನು ಹೊಂದಿರುತ್ತೇನೆಂದು ಆ ಮೂಲಕ ನಮ್ಮ ಶಾಲೆಯ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಪ್ರಮಾಣ ಮಾಡುತ್ತೇನೆ. ಶ್ರೇಯಸ್ 9th ಇಂಗ್ಲಿಷ್ ಮೀಡಿಯಂ. ನೀವ್ಯಾರು ನಾನು ಶಾಲಾ ಸರಕಾರದ ಶಿಕ್ಷಣ ಮಂತ್ರಿಯಾಗಿ ಚುನಾಯಿತನಾಗಿದ್ದು ಕಾನೂನು ಮೂಲಕ ಸ್ಥಾಪಿತವಾದ ಶಾಲಾ ಸಂವಿಧಾನಕ್ಕೆ ಸತ್ಯ ಶ್ರದ್ಧೆ ಹಾಗೂ ನಿಷ್ಠೆಯನ್ನು ಹೊಂದಿರುತ್ತೇನೆಂದು ಆ ಮೂಲಕ ನಮ್ಮ ಶಾಲೆಯ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಪ್ರಮಾಣ ಮಾಡುತ್ತೇನೆ ಎಂಬ ಹೆಸರಿನವನಾದ ನಾನು ಶಾಲಾ ಸರಕಾರದ ವಿರೋಧ ಪಕ್ಷದ ಮಂತ್ರಿಯಾಗಿ ಚುನಾಯಿತನಾಗಿದ್ದು ಕಾನೂನು ಮೂಲಕ ಸ್ಥಾಪಿತವಾದ ಶಾಲಾ ಸಂವಿಧಾನಕ್ಕೆ ಸತ್ಯ ಶ್ರದ್ಧೆ ಹಾಗೂ ನಿಷ್ಠೆಯನ್ನು ಹೊಂದಿರುತ್ತೇನೆಂದು ಆ ಮೂಲಕ ನಮ್ಮ ಶಾಲೆಯ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಪ್ರಮಾಣ ಮಾಡುತ್ತೇನೆ. ಕ್ರೀಡಾ ಮಂತ್ರಿಯಾಗಿ ಆಯ್ಕೆಯಾಗಿರುವಂತಹ ರಿಫಾಯ್ 10th ಕನ್ನಡ ಮೀಡಿಯಂ. ಎಂಬ ಹೆಸರಿನವನಾದ ನಾನು ಶಾಲಾ ಸರಕಾರದ ಕ್ರೀಡಾ ಮಂತ್ರಿಯಾಗಿ ಚುನಾಯಿತನಾಗಿದ್ದು ಕಾನೂನು ಮೂಲಕ ಸ್ಥಾಪಿತವಾದ ಶಾಲಾ ಸಂವಿಧಾನಕ್ಕೆ ಸತ್ಯ ಶ್ರದ್ಧೆ ಹಾಗೂ ನಿಷ್ಠೆಯನ್ನು ಹೊಂದಿರುತ್ತೇನೆಂದು ಆ ಮೂಲಕ ನಮ್ಮ
ಶಾಲೆಯ ಸಾರ್ವಭೌಮತ್ವವನ್ನು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆ ಪ್ರಮಾಣ ಮಾಡುತ್ತೇನೆ. ವೇದಿಕೆಯಲ್ಲಿರುವಂತಹ ಶಾಲಾ ನಾಯಕಿ ಹಾಗೂ ಭರತ್ ಸರ್ ಹಾಗೂ ಎಲ್ಲ ನೂತನವಾಗಿ ಆಯ್ಕೆಯಾದಂಥ ಮಂತ್ರಿಮಂಡಲ, ಸಭಾಧ್ಯಕ್ಷರೇ, ಕಾರ್ಯದರ್ಶಿಗಳೇ, ವಿರೋಧ ಪಕ್ಷದ ನಾಯಕರೇ ಹಾಗೂ ನನ್ನ ಪ್ರೀತಿಯ ಮಕ್ಕಳೇ, ಶಾಲಾ ಸಂಸ್ಥತ್ತು ಚಾಲನೆಗೆ ಬಂದು ಇನ್ನು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದವರು ಯಾವ ರೀತಿ ನಿಮ್ಮ ಕೆಲಸವನ್ನು ಮಾಡ್ತೀರಿ ಅಂತ ನೋಡ್ತಾರೆ. ಯಾರು? ವಿರೋಧ ಪಕ್ಷದವರು. ಸೊ ಜಾಗೃತಿಯಿಂದ ನಿಮ್ಮ ಕೆಲಸವನ್ನು ಮಾಡ್ತೀರಿ, ನಿಮಗೆ ಕೊಟ್ಟ ಜವಾಬ್ದಾರಿಯನ್ನ ನಿಷ್ಠೆಯಿಂದ ಮಾಡ್ತೀರಿ ಅಂತ ಹೇಳ್ತಾ, ಉತ್ತಮವಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದೀರಾ. ಈ ಪ್ರಮಾಣ ವಚನಕ್ಕೆ ಸರಿಯಾಗಿ ನಿಮ್ಮ ಕೆಲಸವನ್ನು ಮಾಡ್ತೀರಿ ಅನ್ನುವಂಥ ಭರವಸೆಯೊಂದಿಗೆ ಎಲ್ಲ ಮಕ್ಕಳಿಗೆ ನೂತನ ಮಂತ್ರಿಮಂಡಲಕ್ಕೆ ಆಯ್ಕೆಯಾದ ಎಲ್ಲರಿಗೆ ಪ್ರೀತಿಪೂರ್ವಕವಾದ ಶುಭಾಶಯ. ಅದಕ್ಕೆ ಮಕ್ಕಳಿಗೆ ಒಂದು ನಿಮ್ಮ ಗಮನಕ್ಕೆ, ಪ್ರೊಸೆಷನ್ ಹೋಗ್ತದೆ, ನಾವು ಇಲ್ಲೇ ಅಲ್ಲಿ ತನಕ ಹೋಗೋದಿಲ್ಲ, ಎದುರಿಂದ ಹೋಗಿ ಈಚೆ ಸೈಡಿಂದ ಒಳಗೆ ಬರೋದು. ನಿಮ್ಗೆ ಇದ್ದ ಹಾಗೆ ಹೋದ್ರೆ ಓಕೆನಾ? ತೊಂದರೆ ಇಲ್ಲವಾ? ಈಚೆಯಿಂದ ಹೋಗಿ ಈ ನಮ್ಮ ಹಿಂದಿನ ರೂಟಿಂದ ಒಳಗೆ ಬರೋದು. ಮಳೆ ಬರ್ಲಿಕ್ಕೆ ಶುರು ಆಯ್ತು ಅದಕ್ಕೆ.